ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಮೂಡಬಿದ್ರೆ ತಾಲೂಕು ಸಮಿತಿಯನ್ನ ದಕ್ಷಿಣ ಕನ್ನಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಅವರು ಎಂಸಿಎಸ್ ಬ್ಯಾಂಕ್ನ ಕಲ್ಪವೃಕ್ಷ ಸಭಾಂಗಣದಲ್ಲಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಮೋಹನ್ ಆಳ್ವ ಅವರು ನಮ್ಮದೇ ಆಗಿರುವ ವಿಚಾರಗಳು, ದೇಶೀಯ ಕ್ರೀಡೆಗಳು, ಸಂಸ್ಕೃತಿ, ಜಾತಿಗಳು, ಪ್ರಾದೇಶಿಕ ಭಾಷೆಗಳು ಇದ್ದುಕೊಂಡಿರುವ ವೈವಿಧ್ಯಮಯವಾದ ದೇಶ ನಮ್ಮದು. ಇವುಗಳನ್ನು ಎತ್ತರಕ್ಕೆ ಬೆಳೆಸುವಂತಹ ಅತಿ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು. ಒಂದು ಹಂತದಲ್ಲಿ ನಾವು ಬೆಳೀತಾ ಇರುವಾಗ ನಮ್ಮ ಕಣ್ಣುಗಳು, ನಮ್ಮ ಮನಸ್ಸುಗಳು, ನಮ್ಮ ಕಿವಿಗಳು, ನಮ್ಮ ವಿಚಾರಗಳು ಒಟ್ಟು ನಮ್ಮ ಹೃದಯ ಎಲ್ಲವೂ ಸೇರಿಕೊಂಡು ಅದು ಒಂದು ಊರಿಗೆ, ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಸೀಮಿತವಾಗಿದೆ. ಆದರೆ ಈಗ ಹಾಗಲ್ಲ. ಈಗಿರುವಂತಹ ಯುವ ಪೀಳಿಗೆಗಳಿಗೆ ಇಡೀ ಜಗತ್ತೇ ಒಂದು ಸಣ್ಣ ಊರಿನಾಗಿ ಕಾಣ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಕ್ಷಣದಲ್ಲಿ ಇಡೀ ಜಗತ್ತಿನ ಪ್ರತಿಯೊಂದು ವಿಚಾರಗಳು ಕಾಣಿಸುತ್ತವೆ. ಇದರಿಂದ ಲಾಭ ಎಷ್ಟಿದೆಯೋ ಅಷ್ಟೇ ನಷ್ಟವೂ ಕೂಡ ಇರುವುದನ್ನು ನಾವು ಗಮನಿಸಿದ್ದೇವೆ. ಹಿಂದೆ ನಮ್ಮ ಎಲ್ಲ ಮನಸ್ಸಿನ ಮೇಲಾಗುವಂತಹ ದಾಳಿ ಒಂದು ಜಿಲ್ಲೆಯ, ಒಂದು ರಾಜ್ಯದ, ದೇಶದ ದಾಳಿ ಆಯಿತು. ಆದರೆ ಈಗ ಇಡೀ ಜಾಗತಿಕವಾದಂತಹ ದಾಳಿ ನಮ್ಮ ಯುವ ಮನಸ್ಸಿನ ಮೇಲೆ ಬಹಳ ಸುಲಭದಲ್ಲಿ ಅವರ ಮನಸ್ಸಿನ ಮೇಲೆ ಆಗ್ತಾ ಇದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿ ರಘುನಂದನ್ ಭಟ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ವೇಳೆ ಉದ್ಯಮಿ ಶ್ರೀಪತಿ ಭಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಕರ್ನಾಟಕದ ಕಾರ್ಯದರ್ಶಿ ಡಾಕ್ಟರ್ ಮಾಧವ ಮೂಡುಕೊಣಾಚೆ, ಮಂಗಳೂರು ವಿಭಾಗದ ಸಂಯೋಜಕ ಶೈಲೇಶ್ ಕುಲಾಲ್ ಗೌರವ ಉಪಸ್ಥಿತರಿದ್ದರು.